ಕೊರೋನಾ ಸೋಂಕನ್ನು ತಡೆಗಟ್ಟಲು ದೇಶದಾದ್ಯಂತ 21 ದಿನಗಳ ಕಾಲ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಇದರಿಂದ ಎಲ್ಲಾ ವಾಣಿಜ್ಯ ಆರ್ಥಿಕ ಚಟುವಟಿಕೆಗಳು ಸ್ಥಗಿತಗೊಂಡಿವೆ. ರಾಜ್ಯದ ಪ್ರಮುಖ ಮೀನುಗಾರಿಕಾ ಬಂದರ್ ಮಲ್ಪೆ ಕೂಡ ಇದರಿಂದ ಹೊರತಾಗಿಲ್ಲ. ಲಾಕ್ಡೌನ್ ಆದ ದಿನದಿಂದ ಈ ಬಂದರಿನಲ್ಲಿ ನಡೆಯುತ್ತಿದ್ದಂತಹ ಎಲ್ಲಾ ಚಟುವಟಿಕೆಗಳು ಸ್ತಬ್ಧವಾಗಿದೆ. ಇದರ ಪರಿಣಾಮ ಇಲ್ಲಿ ಕೆಲಸ ಮಾಡುತ್ತಿದ್ದ ದುಡಿಯುವ ವರ್ಗ ಸಂಕಷ್ಟಕ್ಕೆ ಬಿದ್ದಿದೆ. ಕೊರೋನಾ ಸೋಂಕನ್ನು ತಡೆಗಟ್ಟಲು ದೇಶದಾದ್ಯಂತ 21 ದಿನಗಳ ಲಾಕ್ಡೌನ್ ಈಗಾಗಲೇ ಘೋಷಣೆಯಾಗಿದೆ. ಇದರಿಂದ ಎಲ್ಲಾ ವಾಣಿಜ್ಯ ಆರ್ಥಿಕ ಚಟುವಟಿಕೆಗಳು ಸ್ಥಗಿತಗೊಂಡಿದೆ. ರಾಜ್ಯದ ಪ್ರಮುಖ ಮೀನುಗಾರಿಕಾ ಬಂದರ್ ಮಲ್ಪೆ ಕೂಡ ಇದರಿಂದ ಹೊರತಾಗಿಲ್ಲ. ಲಾಕ್ಡೌನ್ ಆದ ದಿನದಿಂದ ಈ ಬಂದರಿನಲ್ಲಿ ನಡೀತಾ ಇದ್ದ ಎಲ್ಲಾ ಚಟುವಟಿಕೆಗಳು ಸ್ತಬ್ಧವಾಗಿದೆ. ಇದರ ಪರಿಣಾಮ ಇಲ್ಲಿ ಕೆಲಸ ಮಾಡ್ತಾ ಇದ್ದ ದುಡಿಯುವ ವರ್ಗ ಸಂಕಷ್ಟಕ್ಕೆ ಬಿದ್ದಿದೆ. ನೆರೆ ರಾಜ್ಯವಾದ ಆಂಧ್ರಪ್ರದೇಶ, ತೆಲಂಗಾಣ, ಉತ್ತರ ಪ್ರದೇಶ, ಒಡಿಶಾ, ಜಾರ್ಖಂಡ್, ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನೂರಾರು ಜನ ತಮ್ಮ ಜೀವನೋಪಾಯಕ್ಕಾಗಿ ಮಲ್ಪೆಯ ಮೀನುಗಾರರ ಬಂದರನ್ನೇ ಆಶ್ರಯಿಸಿದ್ರು. ಮಲ್ಪೆ ಪರಿಸರದ ಕೆಲವೊಂದು ಮನೆಗಳಲ್ಲಿ ಬಾಡಿಗೆಗೆ ಪಡೆದುಕೊಂಡು ವಾಸಿಸ್ತಾ ಇದ್ರು. ದುಡಿತದಿಂದ ಗಳಿಕೆಯಾದ ಹಣದಲ್ಲಿ ಅಲ್ಪ ಸ್ವಲ್ಪ ಉಳಿದ ಹಣವನ್ನ ತಮ್ಮ ಊರಿಗೆ ಕಳುಹಿಸಿ ಕೊಡ್ತಾ ಇದ್ರು. ಆದ್ರೆ ಈಗ ಏಕಾಏಕಿ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಈಗ ಕೆಲಸನೂ ಇಲ್ಲ. ಅತ್ತ ಕಡೆ ತಮ್ಮ ಊರಿಗೂ ಹೋಗಲಾಗದೆ ಮಲ್ಪೆಯಲ್ಲೇ ಪರದಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಬಾಡಿಗೆ ಮನೆಯಲ್ಲಿ ಇರಿಸಿ ಜೀವನ ಮಾಡುವುದೇ ಕಷ್ಟವಾಗಿದೆ. ಭಾಳ ಕಷ್ಟ ಆಗಿದೆ ನಮಗೆ. ಈಗ ಸುಮಾರು 15-20 ದಿವಸ ಆಯ್ತು ಇಲ್ಲೇ ಇರೋದು. ಈಗ ಊರಿಗೆ ಹೋಗ್ಬೇಕಂದ್ರೆ ನಮಗೆ ವಾಹನ ಬಿಡ್ತಾ ಇಲ್ಲ ಸರ್. ವಾಹನ ಹೋಗ್ಲಿಕ್ಕೆ ಸಿಗ್ತಾ ಇಲ್ಲ. ಈಗ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ. ಇಲ್ಲೇ ಕೂತ್ಕೊಂಡಿದ್ದೀವಿ 15-20 ದಿವಸದಿಂದ ಇಲ್ಲೇ ಇದ್ದೀವಿ. ಇಲ್ಲಿಂದ ಈಗ ಊರಿಗೆ ಹೋಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಸಾಕು ಸರ್. ಮನೇಲಿ ಕೂತ್ಕೋಬೇಕು, ಕೆಲಸ ಇಲ್ಲ, ಏನಿಲ್ಲ ಸರ್. ನಮಗೆ ಇಲ್ಲಿ ತಿನ್ನಲಿಕ್ಕೆ ಮತ್ತು ಕೆಲಸ ಮಾಡಲಿಕ್ಕೆ ಅಂತ ಕೆಲಸ ಇಲ್ಲ. ಬಾಡಿಗೆ ಕಟ್ಟಲಿಕ್ಕೆ ಹಣ ಇಲ್ಲ ನಮಗೆ. ಎಂತಾದರೂ ವ್ಯವಸ್ಥೆ ಮಾಡಿಕೊಡಿ ಸರ್. ನಮಗೆಲ್ಲ ಊರಿಗೆ ಹೋಗಲಿಕ್ಕೆ ಎಂತಾದರೂ ದಾರಿ ತೋರಿಸ್ಕೊಡಿ. ನಿಮಗೆ ಕೈ ಮುಗಿದು ಕೇಳ್ಕೊತೀವಿ. ನಮಗೆ ಊರಿಗೆ ಹೋಗಲಿಕ್ಕೆ ದಾರಿ ಮಾಡಿಕೊಡಿ ನಿಮಗೆ ತಮ್ಮ ಅಂತ ಹೇಳ್ತೀವಿ. ನಾವು ತುಂಬ ಬಡವರು. ಇಲ್ಲಿ ತನಕ ದುಡಿಲಿಕ್ಕೆ ಬಂದು ಇಷ್ಟೆಲ್ಲ ಕಷ್ಟ ಬರೋಂಥದ್ದು ನಮಗೆ ಗೊತ್ತಿರಲಿಲ್ಲ. ಪ್ಲೀಸ್ ಯಾರನ್ನಾರೆ ಸಹಾಯ ಮಾಡಿ ನಮಗೆ. ಇನ್ನು ರಾಜ್ಯದ ಬಳ್ಳಾರಿ ಜಿಲ್ಲೆಯಿಂದ ಮಲ್ಪೆ ಬಂದರಿಗೆ ಮೀನುಗಾರಿಕೆ ಕೆಲಸಕ್ಕೆ ಆಗಮಿಸಿದ್ದ ಸುಮಾರು 50 ಕುಟುಂಬಗಳು ಅತಂತ್ರವಾಗಿವೆ. ಕೆಲಸ ನಿರ್ವಹಿಸಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದ ಇವರು ಈಗ ಇತ್ತ ಕೆಲಸವೂ ಇಲ್ಲ, ಅತ್ತ ಹೊಟ್ಟೆಗೂ ಇಲ್ಲದ ಪರಿಸ್ಥಿತಿಯಲ್ಲಿ ಜೀವನ ದೂಡ್ತಾ ಇದೆ. ಲಾಕ್ಔಟ್ನಿಂದ ಬದುಕೆ ದುಸ್ತರವಾಗಿರುವ ಈ ನೂರಾರು ಕುಟುಂಬಗಳು ಊರಿಗೆ ಕಳುಹಿಸಿಕೊಡುವಂತೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳಿಗೆ ದುಂಬಾಲು ಬಿದ್ದಿದ್ದಾರೆ. ಆದರೆ ಲಾಕ್ಡೌನ್ ಮುಗಿಯುವ ತನಕ ಊರು ಬಿಟ್ಟು ಹೊರಗಡೆ ಹೋಗುವಂತಿಲ್ಲ. ಇಲ್ಲೇ ಇರಬೇಕಾದ ಅನಿವಾರ್ಯತೆಯ ಬಗ್ಗೆ ಜಿಲ್ಲಾಡಳಿತ ತಿಳಿ ಹೇಳಿದ್ರೂ ಕೇಳದ ಪರಿಸ್ಥಿತಿ ಇವರದ್ದಾಗಿದೆ. ಆದರೆ ಕೈಯಲ್ಲಿ ಬಿಡಿಗಾಸೂ ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ವಾಸವಾಗಿರುವ ಇವರುಗಳ ಬಗ್ಗೆ ನಿಗಾ ವಹಿಸಿ ಸ್ವಚ್ಛತೆಗೆ ಆದ್ಯತೆ ಮತ್ತು ಅವರಿಗೆ ದಿನ ಬಳಕೆಗೆ ಅಗತ್ಯವಿರುವ ವಸ್ತುಗಳನ್ನು ಪೂರೈಸುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕಾಗಿದೆ. ಪ್ರಮೋದ್ ಸುವರ್ಣ ಕಡಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24x7 ಉಡುಪಿ.